ದೇಶದ ಜೋಯಿಸರು ರಾತ್ರಿಯಲ್ಲಿ ಒಂದು ವಿಶೇಷವಾದ ನಕ್ಷತ್ರವನ್ನು ಕಂಡೆವು. ಆ ನಕ್ಷತ್ರವು ಯಹೂದ್ಯರ ಅರಸು ಕಂದನ ಜನನವನ್ನು ಸಾರಿ ಹೇಳಿದ್ದರಿಂದ ಆ ಕಂದನನ್ನು ಹುಡುಕಿ ಕಂಡು ಸಾಷ್ಟಾಂಗವೆರಗಿ ಈ ನಮ್ಮ ಕಾಣಿಕೆಯನ್ನು ಅರ್ಪಿಸಲು ಹೊರಟಿದ್ದೇವೆ. ಆದರೆ ಈ ನಾಲ್ಕನೇ ಜೋಯಿಸ ಅರ್ಥ ಬನ್ನದೇ ರಗಳೆ. ಯಾವಾಗ ನೋಡಿದರೂ ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ. ಅವನನ್ನು ಕಾದರೆ ಆಗಲಿಕ್ಕಿಲ್ಲ. ನಾವು ಹೊರಡೋಣ. ಒಂದು ನಿಮಿಷ ತಾಳಿ, ಬಂದರೂ ಬರಬಹುದು. ಅವನು ಬರುವುದು ಸಂಶಯ. ನಾವು ಹೊರಡೋಣ, ಏನಂತೀರಾ? ಸರಿ, ನಾವು ಹೊರಡೋಣ, ತಡ ಮಾಡುವುದು ಬೇಡ. ಎಲ್ಲಿ ಈ 3 ಜನ ಜೋಯಿಸರು? ನಾನು ಇವರನ್ನು ಇಲ್ಲಿ ಕಾಯಲು ಹೇಳಿದ್ದೆ. ನಾನು ಅರಸುಕಂದನಿಗಾಗಿ ನನ್ನ ಎಲ್ಲ ಆಸ್ತಿಯನ್ನು ಮಾರಿ ಈ 3 ರತ್ನಗಳನ್ನು ಸಂಪಾದಿಸಿದ್ದೇನೆ. ಅದನ್ನು ನನ್ನ ಅರಸುಕಂದನಿಗೆ ಅರ್ಪಿಸಬೇಕು. ಇವರು ನನ್ನನ್ನು ಬಿಟ್ಟು ಹೋಗಿದ್ದಾರೆ. ಒಂದು ಮಾತು ಹೇಳುತ್ತೇನೆ, ನೀವು ಯಾರನ್ನಾದರೂ ನಂಬಿ, ಆದರೆ ಸ್ನೇಹಿತರನ್ನು ಮಾತ್ರ ನಂಬಬೇಡಿ. ಸರಿಯಾದ ಸಮಯಕ್ಕೆ ಮೋಸ ಮಾಡುತ್ತಾರೆ. ಇವರು ಬಿಟ್ಟು ಹೋದರೆ ಏನಂತೆ? ನಾನು ನನ್ನ ಅರಸುಕಂದನನ್ನು ನೋಡಲು ಒಬ್ಬನೇ ಪ್ರಯಾಣ ಬೆಳೆಸುತ್ತೇನೆ. ಹೌದು, ನಾನು ಒಬ್ಬನೇ ನನ್ನ ಅರಸುಕಂದನನ್ನು ನೋಡಲು ಹೋಗುತ್ತೇನೆ. ಇಲ್ಲಿ 2 ಮಾರ್ಗಗಳು ಕಾಣಿಸುತ್ತಿವೆ. ನಾನು ಯಾವ ಕಡೆ ಹೋಗಲಿ? ಸರಿ, ಇದೇ ಇರಬೇಕು. ನಾನು ಇಲ್ಲಿಯೇ ಹೋಗುತ್ತೇನೆ. ತಲೆ ಸುತ್ತ ಉಂಟು, ಹೊಟ್ಟೆ ಬೇರೆ ಹಸಿತಾ ಇದೆ. ಅಯ್ಯೋ ಭಗವಂತ, ಅಯ್ಯೋ ದೇವರೇ, ಅಯ್ಯೋ ತಲೆ ಸುತ್ತದುಂಟು. ಎದ್ದೇಳಿ, ಏನಾಯ್ತು ನಿಮಗೆ? ಮಗ, ಹೊಟ್ಟೆ ಹಸಿದಿದೆ, ತಲೆ ನೋವುತ್ತಿದೆ. ಒಂದು ನಿಮಿಷ ಅಮ್ಮ, ತಾಳಿ ತಾಳಿ, ಈ ರೊಟ್ಟಿಯನ್ನು ತಿನ್ನಿ. ಈಗ ಹೇಳಿ ಅಮ್ಮ, ನಿಮಗೆ ಮಕ್ಕಳಿಲ್ವಾ? ಮಗ ಇದ್ದಾರೆ ಮಗ, 2 ಗಂಡು ಮಕ್ಕಳು ಮಗ. ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ರು. ನನ್ನ ಜೀವನದ ಎಲ್ಲ ಹಣವನ್ನು ಹೊರಗೆ ಖರ್ಚು ಮಾಡಿದೆ. ಆದ್ರೆ ಅವರು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ರು ಮಗ. ನನ್ನ ಜೀವನದ ಸರ್ವಸ್ವನ್ನೆಲ್ಲ ತ್ಯಾಗ ಮಾಡಿದೆ. ಈಗ ಯಾರಿದ್ದಾರೆ? ನಾನು ಎಲ್ಲಿಗೆ ಹೋಗ್ಲಿ? ಏನ್ ಮಾಡ್ಲಿ? ಅಯ್ಯೋ ಭಗವಂತ. ಅಮ್ಮ, ಅಳಬೇಡಿ. ನಿಮ್ಮ ಕಷ್ಟ ನೋಡಿದಾಗ ನಿಮ್ಮನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗಿ ಸಾಕಬೇಕೆಂದು ಮನಸ್ಸು ಬರುತ್ತದೆ. ಆದರೆ ನಾನೇನು ಮಾಡಲಿ? ನಾನು ಒಂದು ಅರಸುಕಂದನನ್ನು ನೋಡಲು ಹೋಗುತ್ತಿದ್ದೇನೆ. ಅವನಿಗಾಗಿ ನನ್ನ ಆಸ್ತಿಯನ್ನೆಲ್ಲ ಮಾರಿ 3 ರತ್ನಗಳನ್ನು ಸಂಪಾದಿಸಿದ್ದೇನೆ. ಆದರೆ ಅಮ್ಮ, ಹೋಗುವುದಕ್ಕಿಂತ ಮುಂಚೆ ನಾನು ಒಂದು ಸಹಾಯವನ್ನು ಮಾಡುತ್ತೇನೆ ನಿಮಗೆ. ಈ ರತ್ನವನ್ನು ತೆಗೆದುಕೊಳ್ಳಿ ಅಮ್ಮ. ಇದು ಅಮೂಲ್ಯವಾದ ರತ್ನ. ಇದನ್ನು ಮಾರಿ ಇದರಲ್ಲಿ ಬಂದ ಹಣ ನಿಮ್ಮ ಜೀವಮಾನಕ್ಕೆ ಸಾಕು. ಹೋಗಿ ಅಮ್ಮ, ಹೋಗಿ. ಅಯ್ಯೋ ಮಗ, ನೀನು ಯಾರು? ಏನು ನಿನ್ನ ಸಹಾಯ? ಅಮ್ಮ, ನೀವು ನನ್ನನ್ನು ಕಂದ ಅಂತ ಕರೆದಿದ್ದೀರಾ. ನಾನು ನಿಮ್ಮನ್ನು ಅಮ್ಮ ಅಂತ ಕರೆದೆ, ಹೌದಾ? ಹಾಗಿರುವಾಗ ನಾನು ನಿಮ್ಮ ಮಗನಾಗಿ ಈ ಸಹಾಯವನ್ನು ಮಾಡಿದ್ದೇನೆ. ಅಮ್ಮ, ನೀವು ಹೋಗಿ. ನನ್ನ ಅರಸುಕಂದನನ್ನು ನೋಡಲು ನನಗೆ ಪ್ರಯಾಣವನ್ನು ಬೆಳೆಸಲಿದೆ. ನೀವು ಹೋಗಿ. ನಿಮಗೆ ಒಂದು ಮಾತು ಹೇಳುತ್ತೇನೆ. ಇಂಥ ಮಕ್ಕಳಿಗೆ ಜನ್ಮ ಕೊಡುವುದಕ್ಕಿಂತ ಒಂದು ದನ ಸಾಕಿ 2 ತಂಬಿಗೆ ಹಾಲಾದರೂ ಕೊಟ್ಟಿತ್ತು.
ದೂರ ತಳ್ಳು. ಸ್ವಾಮಿ, ದಯವಿಟ್ಟು ನನ್ನ ಮಗುವನ್ನು ಕೊಲ್ಲಬೇಡಿ. ಎಷ್ಟೋ ದಿನದಿಂದ ಬಂಜೆಯಾಗಿದ್ದ ನನಗೆ ದೇವರು ಈ ಮಗುವನ್ನು ದಯಪಾಲಿಸಿದ್ದಾನೆ. ಅದನ್ನು ಕೊಲ್ಲಬೇಡಿ. ಅದರ ಬದಲಾಗಿ ನನ್ನನ್ನು ಕೊಲ್ಲಿ. ನಿನ್ನನ್ನು ಕೊಂದರೆ ನನಗೇನು ಪ್ರಯೋಜನ? ಏ ಸೈನಿಕರೇ, ಆ ಮಗುವಿನ ರುಂಡವನ್ನು ಕತ್ತರಿಸು. ಅಯ್ಯೋ! ಏನು ಮಾಡುತ್ತಿದ್ದೀರಿ? ಇದಾವ ಸಂಪ್ರದಾಯ ಮಗುವಿನ ತಲೆಯನ್ನು ಕತ್ತರಿಸುವುದು? ಹೆರೋದರಸರ ಅಪ್ಪಣೆ ನಿನಗೆ ತಿಳಿದಿಲ್ಲವೇ? ಬೆತ್ಲೆಹೇಮಿನಲ್ಲಿ ಯಾವನೊಬ್ಬ ಅರಸು ಕಂದ ಹುಟ್ಟಿದ್ದಾನಂತೆ. ಆದ್ದರಿಂದ 3 ವರ್ಷದ ಕೆಳಗಿನ ಎಲ್ಲಾ ಮಕ್ಕಳ ರುಂಡವನ್ನು ತೆಗೆಸಬೇಕೆಂದು ನಮ್ಮ ರಾಜನ ಅಪ್ಪಣೆಯಾಗಿದೆ. ಅಣ್ಣ, ನನ್ನ ಪ್ರಾರ್ಥನೆಯನ್ನು ಕೇಳಣ್ಣ. ನಿನ್ನ ಒಡ ಹುಟ್ಟಿದ ಸಹೋದರಿಯನ್ನು ನನ್ನನ್ನು ಭಾವಿಸಣ್ಣ. ನನ್ನ ಮಗುವನ್ನು ಉಳಿಸಣ್ಣ, ಉಳಿಸು. ಆ ಮಗುವಿನ ತಲೆಗೆ ಬದಲಾಗಿ ಈ ಅಮೂಲ್ಯವಾದ ರತ್ನವನ್ನು ಕೊಡುತ್ತೇನೆ. ಆ ಮಗುವಿಗೆ ಪ್ರಾಣಭಿಕ್ಷೆಯನ್ನು ನೀಡುವೆಯಾ? ಏನು? ರತ್ನವೇ? ಏನು ಮಾಡೋಣ? ರತ್ನ 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 ಸಾಕ, ನಿಲ್ಲಿಸಯ್ಯ. ರತ್ನ ಅಂತ ನನಗೂ ಗೊತ್ತಿದೆ. ಹಾಗಾದರೆ ಈ ರತ್ನವನ್ನು ನಮಗೆ ಕೊಡುವೆಯಾ? ನಿಸ್ಸಂದೇಹವಾಗಿ. ಆ ರತ್ನವನ್ನು ಪಡೆದುಕೊಂಡು ಆ ಮಗುವನ್ನು ಬಿಟ್ಟು ಬಿಡು. ಮಗುವನ್ನು ಹತ್ಯೆ ಮಾಡಿ ಪಾಪ ಕಟ್ಟಿಕೊಳ್ಳಬೇಡ. ಸರಿ, ಹಾಗಾದರೆ ಈ ರತ್ನವನ್ನು ನಮಗೆ ಕೊಟ್ಟು ಬಿಡು. ಆ ಮಗುವಿಗೆ 3 ವರ್ಷ ತುಂಬಿದೆಂದು ಅರಸನಿಗೆ ನಾವು ಹೇಳುತ್ತೇವೆ. ಕೊಟ್ಟು ಬಿಡಿ ಆ ಮಗುವನ್ನು ಅವಳಿಗೆ. ಅಣ್ಣ, ನೀನು ಯಾರು ಏನೋ ನನಗೆ ಗೊತ್ತಿಲ್ಲ. ಆದರೂ ನನ್ನ ಮಗುವಿನ ಪ್ರಾಣವನ್ನು ಉಳಿಸಿದ ಪುಣ್ಯಾತ್ಮ ನೀನು. ಅಣ್ಣ, ನಿನ್ನ ಋಣವನ್ನು ನಾನು ಹೇಗೆ ತೀರಿಸಲಣ್ಣ? ಹೇಗೆ ತೀರಿಸಲಿ? ತಂಗಿ, ನೀನು ಅಣ್ಣನ್ನು ಅಣ್ಣ ಅಂತ ಕರೆದು ಬಿಟ್ಟಿದ್ದೀಯಾ. ಹಾಗಿರುವಾಗ ತಂಗಿಯ ಮಗುವನ್ನು ರಕ್ಷಿಸುವುದು ಅಣ್ಣನಾದವನ ಕರ್ತವ್ಯ. ನಾನು ಅದನ್ನು ಮಾಡಿದ್ದೇನೆ. ತಂಗಿ, ನೀನು ನಡೆ. ನಾನು ಒಬ್ಬ ಅರಸುಕಂದನನ್ನು ನೋಡಲು ಹೋಗುತ್ತಿದ್ದೇನೆ. ನನಗೆ ತಡವಾಯಿತು. ನೀನು ನಡೆ. ಅಣ್ಣ, ಅದು ನೋಡು, ಅದೇ ನನ್ನ ಮನೆ. ನೀನು ಯಾವಾಗ ಬೇಕಾದರೂ ನನ್ನ ಮನೆಗೆ ಬರಬಹುದು. ಆಯ್ತು ತಂಗಿ, ಖಂಡಿತವಾಗಿ. ಆದರೆ ಈಗ ನನಗೆ ಸಮಯವಿಲ್ಲ. ಒಬ್ಬ ಜಗದ್ರಕ್ಷಕನು ಹುಟ್ಟಿದ್ದಾನಂತೆ, ಅವನನ್ನು ನೋಡಲು ನಾನು ಹೋಗುತ್ತಿದ್ದೇನೆ. ತಂಗಿ, ನೀನು ನಡೆ. ಬರುತ್ತೇನಣ್ಣ. ಅವನು ಹುಟ್ಟಿದರೆ ನನ್ನ ಪಟ್ಟ ಹೋಗುತ್ತದೆ ಎನ್ನುವ ಭಯ. ಒಂದು ಮಾತು ಹೇಳುತ್ತೇನೆ, ನಾವು ಸತ್ತ ಮೇಲೆ ನಮ್ಮ ಜೊತೆ ಹೋಗುವುದು ನಮ್ಮ ಆತ್ಮ ಮಾತ್ರ, ಅದರ ಜೊತೆ ನಮ್ಮ ಒಳ್ಳೆತನ. ಇದನ್ನು ನೆನಪಿಟ್ಟುಕೊಳ್ಳಿ. ನಾಳೆ ನನ್ನ ಮಗನ ಮದುವೆ ಒಂದು ಒಳ್ಳೆ ರೀತಿಯಲ್ಲಿ ಆದ್ರೆ ಸಾಕು ದೇವರೇ. ಮದುವೆ ಒಂದು ಒಳ್ಳೆ ರೀತಿಯಲ್ಲಿ ಆದ್ರೆ ಸಾಕು. ನಾನೇನು ಮಾಡ್ಲಿ? ನಾಳೆ ನನ್ನ ಮಗಳ ಮದುವೆ. ಅಯ್ಯೋ ದೇವರೇ, ಆ ಹಣ ಇಲ್ಲದಿದ್ದರೆ ನಾನು ಖಂಡಿತ ಬದುಕಲಾರೆ. ಅಯ್ಯೋ ದೇವರೇ, ಎಂತ ಪರೀಕ್ಷೆ. ಅಯ್ಯೋ, ಏನಾಯ್ತು ನಿಮಗೆ? ಇದೇನು ರಕ್ತ ಗಾಯಗಳು? ಸ್ವಾಮಿ, ಯಾರೋ ದಂಧೆಕೋರರು ನನ್ನಲ್ಲಿದ್ದ ಹಣವನ್ನೆಲ್ಲ ದೋಚಿಕೊಂಡು ಹೋದರು. ನನ್ನ ಮಗಳ ಮದುವೆ ನಾಳೆ. ಅದು ಏನಾದರೂ ನಿಂತು ಹೋದರೆ ನಾನು ಖಂಡಿತ ಬದುಕಲಾರೆ ಸ್ವಾಮಿ, ಖಂಡಿತ ಬದುಕಲಾರೆ. ಅಯ್ಯೋ ದೇವರೇ, ಭಗವಂತ, ಇದೆಂತ ಪರೀಕ್ಷೆ! ಅರಸು ಕಂದನಿಗಾಗಿ ತಂದಿದ್ದ ಈ 3 ರತ್ನಗಳಲ್ಲಿ 2 ರತ್ನಗಳು ಕಂಡವರ ಪಾಲಾಯಿತು. ಈಗ ಈ ಬಡಪಾಯಿಯ ಕಷ್ಟವನ್ನು ನೋಡಿದಾಗ
ಈ ಒಂದು ರಕ್ತವನ್ನು ಅವನಿಗೆ ಕೊಡಲು ಮನಸ್ಸಾಗುತ್ತಿದೆ. ದೇವರೇ, ನನ್ನನ್ನು ಕ್ಷಮಿಸಿ ಬಿಡು. ತಗೋ ಈ ರಕ್ತವನ್ನು, ತಗೋ ಈ ರಕ್ತವನ್ನು. ಇದನ್ನು ಮಾರಿ ನಿನ್ನ ಮಗಳ ಮದುವೆಯನ್ನು ವಿಜೃಂಭಣೆಯಿಂದ ಮಾಡು. ಹೋಗು, ನಿನ್ನ ಮಗಳ ಮದುವೆಯನ್ನು ವಿಜೃಂಭಣೆಯಿಂದ ಮಾಡು. ಸ್ವಾಮಿ, ಸ್ವಾಮಿ, ನನಗೆ ಸಹಾಯ ಮಾಡಲು ಆ ದೇವರೇ ನಿಮ್ಮನ್ನು ಕಳಿಸಿರಬೇಕು ಸ್ವಾಮಿ. ದಯವಿಟ್ಟು ದಯವಿಟ್ಟು ನನ್ನ ಮಗಳ ಮದುವೆಗೆ ಬಂದು ಪಾಲು ತೆಗೆದುಕೊಳ್ಳಿ ಸ್ವಾಮಿ. ದಯವಿಟ್ಟು ಬನ್ನಿ. ಇಲ್ಲ, ಈಗ ಸಾಧ್ಯವಿಲ್ಲ. ನಾನು ಮಾತನಾಡುವ ಸ್ಥಿತಿಯಲ್ಲಿಲ್ಲ. ನೀನು ನಡೆ, ನಿನ್ನ ಮಂಗಳ ಕಾರ್ಯವನ್ನು ಮಾಡು. ನೀನು ನಡೆ. ಅಯ್ಯೋ ಭಗವಂತ, ಜಗದ್ರಕ್ಷಕನಿಗಾಗಿ, ಆ ಅರಸು ಕಂದನಿಗಾಗಿ ತಂದಿದ್ದ ಈ 3 ರತ್ನಗಳು ಕಂಡವರ ಪಾಲಾಯಿತು. ನಾನು ನಿನಗೇನನ್ನು ಅರ್ಪಿಸಲಿ? ಆ ಜಗದ್ರಕ್ಷಕನಿಗೆ ನಾನು ಏನು ಅರ್ಪಿಸಲಿ? ಇಲ್ಲ, ನಾನು ಆ ಮಗುವನ್ನು ನೋಡಲು ಹೋಗುವುದಿಲ್ಲ. ಇಲ್ಲ, ನಾನು ಆ ಅರಸು ಕಂದನನ್ನು ನೋಡಲು ಹೋಗುವುದಿಲ್ಲ. ನಾನು ನನ್ನ ಮನೆಗೆ ಹೋಗುತ್ತೇನೆ. ನಾನು ನನ್ನ ಮನೆಗೆ ಹೋಗುತ್ತೇನೆ. ನಿಲ್ಲು ಆರ್ತಬ, ನಿಲ್ಲು. ನಾನು ಹಸಿದು ನಿರಾಶ್ರಿತನಾಗಿ ಬಿದ್ದಿದ್ದೆನು. ನೀನು ಊಟ ಕೊಟ್ಟು ನನಗೆ ಆಶ್ರಯ ನೀಡಿದ್ದಿ. ಪ್ರಾಣಾಪಾಯದಲ್ಲಿದ್ದೆನು, ನನ್ನನ್ನು ಕಾಪಾಡಿದಿ. ದುಷ್ಟರಿಗೆ ಮಾರಲ್ಪಟ್ಟು ಅಪಮಾನಕ್ಕೆ ಗುರಿಯಾಗಿರುವ ಸಂದರ್ಭದಲ್ಲಿ ನಿನ್ನ ಅಮೂಲ್ಯವಾದದನ್ನು ಕೊಟ್ಟು ನನ್ನನ್ನು ಉಳಿಸಿಕೊಂಡಿದ್ದಿ. ಈ ಕೇವಲ ಅಲ್ಪರಾದವರಲ್ಲಿ ಯಾರು ಯಾರಿಗೆ ಏನೇನು ಮಾಡಿದೆಯೋ ಅದು ನನಗೆ ಮಾಡಿದ ಹಾಗಾಯಿತು. ನನಗಾಗಿ ಅರ್ಪಿಸಲು ತಂದ ಆ 3 ರತ್ನಗಳು ನನಗೆ ಸೇರಿವೆ. ಆರ್ತಬ, ನೀನು ಧನ್ಯನು. ಭಯಪಡಬೇಡ, ಜೀವಾಂತ್ಯವರೆಗೂ ನನ್ನವನಾಗಿರು. ನೀನು ನನ್ನನ್ನು ನೋಡಲು ಬರಬೇಡ, ನಾನು ನಿನ್ನಲ್ಲಿಗೆ ಬರುತ್ತೇನೆ. ನನ್ನನ್ನು ನೋಡು. ಅಯ್ಯೋ, ಧನ್ಯನಾದೆ, ಧನ್ಯನಾದೆ ದೇವ. ನನ್ನ ಜೀವನ ಪಾವನವಾಯಿತು, ನನ್ನ ಜೀವನ ಪಾವನವಾಯಿತು. ಆತ್ಮೀಯರೇ, ಕ್ರಿಸ್ಮಸ್ ಅಂದರೆ ಅದು ಕೇವಲ ದುಂದು ವೆಚ್ಚದ ಮೋಜು ಮಸ್ತಿಯ ಬಾರ್ ಪಬ್ಗಳ ನೃತ್ಯಗಳಲ್ಲ, ಪಟಾಕಿ ಸಿಡಿಮದ್ದುಗಳ ಶಬ್ದವಲ್ಲ. ಕ್ರಿಸ್ಮಸ್ ಎಂದರೆ ಅದು ಪ್ರೀತಿಯ ದ್ಯೋತಕ, ಶಾಂತಿ ಸಹನೆಯ ಪ್ರತೀಕ, ಉಪಕಾರ ಮಮತೆಯ ಸಾಗರ. ಕ್ರಿಸ್ತನ ಜನನದ ದಿನ ರಕ್ಷಣೆಯ ದಿನ. ನಿನ್ನಲ್ಲಿ ಇರುವುದನ್ನು ಇತರರಿಗೆ ಕೊಡು, ಕಷ್ಟದಲ್ಲಿ ಇರುವವನಿಗೆ ಸಹಾಯ ಮಾಡು. ಇದೇ ನಿಜವಾದ ಕ್ರಿಸ್ಮಸ್ ಹಬ್ಬದ ಅರ್ಥ. ಸಭಿಕರೇ, ನಾವು ಇಂದು ಕ್ರಿಸ್ಮಸ್ ಹಬ್ಬವನ್ನು ಯಾವ ರೀತಿ ಮಾಡಲು ಯೋಚಿಸಿದ್ದೇವೆ? ಪ್ರಾಪಂಚಿಕರಾಗಿಯೋ ಅಥವಾ ಆತ್ಮಿಕರಾಗಿಯೋ?